ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಎಂಬಲ್ಲಿ ಸಂಘ ಪರಿವಾರದ ನಾಯಕ ಕೃಷ್ಣ ಡಿ ಎಂಬುವನು ದಲಿತ ಸಮುದಾಯಕ್ಕೆ ಸೇರಿದ ದಿನೇಶ್ ಕನ್ಯಾಡಿ ಎಂಬುವನನ್ನ ಹಲ್ಲೆಗೈದು ಹತ್ಯೆ ನಡೆಸಿದ್ದನ್ನ ಖಂಡಿಸಿ ದಿನೇಶ್ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಆಗ್ರಹಿಸಿ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಬೆಳ್ತಂಗಡಿಯಿಂದ ಮಂಗಳೂರಿನವರೆಗೂ ಬೃಹತ್ ಕಾಲ್ನಡಿಗೆ ಮತ್ತು ವಾಹನ ಜಾಥಾ ನಡೆಯಿತು. ದಿನೇಶ್ ಕನ್ಯಾಡಿಯ ಕುಟುಂಬ ಎಸ್ಡಿಪಿಐ ರಾಜ್ಯ ನಾಯಕರಿಗೆ ಜಾಥಾದ ಧ್ವಜವನ್ನ ಹಸ್ತಾಂತರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಜಾಥಾದ ಸಮಾರೋಪವು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರು, ದಲಿತನೊಬ್ಬ ಸಂಘ ಪರಿವಾರದ ನಾಯಕನಿಂದ ಕೊಲ್ಲಲ್ಪಟ್ಟರೆ ಸ್ಥಳೀಯ ಶಾಸಕರ ಸಾಂತ್ವನ ಭೇಟಿ ಇಲ್ಲ, ಸರ್ಕಾರದ ಕಂಬನಿ ಇಲ್ಲ, ಒಂದಲ್ಪವೂ ಪರಿಹಾರದ ಧನವಿಲ್ಲ. ಮಾತ್ರವಲ್ಲ, ಆರೋಪಿಗೆ ಕೇವಲ 15 ದಿನಗಳಲ್ಲಿ ಜಾಮೀನು ಸಿಗುತ್ತದೆ. ಸರ್ಕಾರದ ಈ ತಾರತಮ್ಯ ನೀತಿಯನ್ನ ಎಸ್ಡಿಪಿಐ ಪ್ರಶ್ನಿಸುತ್ತದೆ ಎಂದು ಹೇಳಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಅವರು ಮಾತನಾಡಿ, ದಲಿತ ಸಮುದಾಯದ ಪ್ರತಿನಿಧಿ ಶಾಸಕ ಸಂಸದರೇ ಹತ್ಯೆಯಾದ ಹರ್ಷನಿಗೆ ನಿಮ್ಮ ಸಿಂಪತಿ ಇದೆ. ಆದರೆ ಬಜರಂಗ ದಳದ ಮುಖಂಡನಿಂದ ಹತ್ಯೆಯಾದ ದಿನೇಶ್ ಕನ್ಯಾಡಿಗೆ ನಿಮ್ಮಿಂದ ಸಿಂಪತಿ ಯಾಕಿಲ್ಲ ಎಂದು ಹೇಳಿದರು. ಸಭೆಯಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫೋನ್ಸ್ ಫ್ರಾಂಕೋ, ರಾಜ್ಯ ಕಾರ್ಯದರ್ಶಿ ಆನಂದ್ ಮೆತಬೈಲ್, ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸಾದತ್ ಬದಿತೂರು, ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಲತೀಫ್ ಪುತ್ತೂರು, ಅಫ್ಸರ್ ಕೊಡ್ಲಿಪೇಟೆ, ರಾಜ್ಯ ಕಾರ್ಯದರ್ಶಿಗಳಾದ ಅಶ್ರಫ್ ಮಾಚಾರ್, ಶಾಫಿ ಬೆಳ್ಳಾರೆ, ರಾಜ್ಯ ಸಮಿತಿಯ ಸದಸ್ಯ ಜಲೀಲ್ ಕೃಷ್ಣಾಪುರ, ರಿಯಾಜ್ ಕಡಂಬು, ಜಿಲ್ಲಾ ಕಾರ್ಯದರ್ಶಿಗಳಾದ ಅಕ್ಬರ್ ಬೆಳ್ತಂಗಡಿ, ಸುಹೇಲ್ ಪಳ್ನೀರ್, ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಇಬ್ರಾಹಿಂ ಸಾಗರ್, ಇಕ್ಬಾಲ್ ಬೆಳ್ಳಾರೆ ಮೊದಲಾದವರು ಪಾಲ್ಗೊಂಡಿದ್ದರು.